ಸುರತ್ಕಲ್ ಕಾನಕಟ್ಲ ಪರಿಶಿಷ್ಟ ಜಾತಿ ಪಂಗಡದ ಕಾಲೋನಿಯಲ್ಲಿ ಒಳಚರಂಡಿ ಸೋರಿಕೆ ದುರಸ್ತಿಪಡಿಸುವಂತೆ ಆಗ್ರಹಿಸಿ ಕಾನಕಟ್ಲದಲ್ಲಿ ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಶಾಸಕ ಮೊಯ್ದೀನ್ ಬಾವ ಅವರು ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಒಳಚರಂಡಿ ತ್ಯಾಜ್ಯ ನೀರು ಸೋರಿಕೆಯಾಗ್ತಾ ಇದ್ದು ಸುತ್ತಮುತ್ತಲಿನ ಜನರು ಕುಡಿಯುವ ನೀರಿನ ಮೂಲವನ್ನು ಕಳೆದುಕೊಂಡಿದ್ದಾರೆ. ದುರಸ್ತಿ ಮಾಡಿಕೊಡುವಂತೆ ಅಧಿಕಾರಿಗಳಲ್ಲಿ ಹೇಳಿದರೆ ಇನ್ನೂ ಕ್ರಮ ಕೈಗೊಂಡಿಲ್ಲ. ಈ ಭಾಗದಲ್ಲಿ ಅಭಿವೃದ್ಧಿ ನಿಂತ ನೀರಾಗಿದೆ. ತಾನಿದ್ದ ಸಂದರ್ಭ ಚಾಲನೆಯಾಗಿದ್ದ ಯಾವುದೇ ಕೆಲಸಗಳು ಪೂರ್ಣಗೊಂಡಿಲ್ಲ. ಅಭಿವೃದ್ಧಿ ಕೆಲಸದಲ್ಲಿ ರಾಜಕೀಯ ಸಲ್ಲದು ಅಂತ ಹೇಳಿದ್ರು. ನೀವು ಅರ್ಥ ಮಾಡಿಕೊಳ್ಬೇಕು, ಬುದ್ಧಿವಂತ ಜಿಲ್ಲೆಯ ಬುದ್ಧಿವಂತ ಸುರತ್ಕಲ್ನ ನಾಗರಿಕ ಬಂಧುಗಳಿದ್ದೇವೆ. ಇದರಲ್ಲಿ ನಮ್ಮ ಉದ್ದೇಶ ಏನಿಲ್ಲ. ಇದೇ ಪರಿಸರದ ನಾವೀಗ ಪಾದಯಾತ್ರೆಯಲ್ಲಿ ಹೋಗ್ತೇವೆ. ಅಲ್ಲಿಯ ಆ ಮಣ್ಣಿನವನ್ನು ನೋಡಿದ್ರೆ ರಸ್ತೆಯಲ್ಲಿ ಒಬ್ಬರಾಗಿ ಮನೆಯಲ್ಲಿ ದಮ್ಮು ಕಟ್ಟಿ ಮೂಗಿಗೆ ಕೈ ಇಟ್ಟು ಬಟ್ಟೆ ಇಟ್ಟು ಕೊರೋನಾದ ತರ ಒಂದು ಕಡೆ ಮಾಸ್ಕ್ ಆದ್ರೆ ಅದಕ್ಕೆ ಡಬಲ್ ಮಾಸ್ಕ್ ಹಾಕೊಂಡು ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಜನರಲ್ಲಿ ಆಗಿದೆ ಅಂತ ಹೇಳುವಂತ ಮಾತನ್ನು ಹೇಳಲೇಬೇಕಾಗಿದೆ. ಪ್ರತಿಭಟನೆಯಲ್ಲಿ ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಸದಾಶಿವ ಶೆಟ್ಟಿ, ಉಪಾಧ್ಯಕ್ಷ ಗೋವರ್ಧನ್ ಶೆಟ್ಟಿಗಾರ್, ಬಶೀರ್ ಬೈ ಕಂಪಾಡಿ, ಮನಪಾ ಸದಸ್ಯ ಅನಿಲ್ ಕುಮಾರ್, ಆನಂದ್ ಅಮೀನ್, ಹಿದಾಯತ್, ಅಬ್ದುಲ್ ಜಲೀಲ್, ರಾಜಾ ಕಟ್ಲ ಮತ್ತಿತರರು ಉಪಸ್ಥಿತರಿದ್ದರು.